ನಮಸ್ತೆ. ಇಂದು ನಾವು ಬೆಂಗಳೂರು ಅರಮನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬೆಂಗಳೂರು ಅರಮನೆಯು ಸದಾಶಿವನಗರ ಮತ್ತು ಜಯಮಾಲ್ ಮಧ್ಯದ ನಗರದ ಹೃದಯ ಭಾಗವಾದ ಪ್ಯಾಲೇಸ್ ಗಾರ್ಡನ್ನಲ್ಲಿದೆ. ಅರಮನೆಯ ಒಳಗೆ ಪ್ರವೇಶಿಸಲು ಪ್ರವೇಶ ಶುಲ್ಕ ನಿಗದಿಸಲಾಗಿದೆ. ಭಾರತೀಯರಿಗೆ ಒಬ್ಬರಿಗೆ ₹240 ಹಾಗೂ 10 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ವಿದೇಶಿಯರಿಗೆ ₹480. ಮೊಬೈಲ್ ಕ್ಯಾಮೆರಾ ಬಳಸಬೇಕಾಗಿದ್ದಲ್ಲಿ ₹300 ಒಂದು ಗ್ರೂಪಿಗೆ. ಸ್ಟಿಲ್ ಕ್ಯಾಮೆರಾ ₹710. ವಿಡಿಯೋ ಕ್ಯಾಮೆರಾ ₹1480. 240 ಅಥವಾ 480 ಪಾಸನ್ನು ಖರೀದಿಸಿದ ಪ್ರತಿಯೊಬ್ಬರಿಗೂ ಉಚಿತ ಆಡಿಯೋ ಗೈಡನ್ನು ನೀಡಲಾಗುತ್ತದೆ. ಈ ಆಡಿಯೋ ಗೈಡ್ ವಿವಿಧ ಭಾಷೆಗಳಲ್ಲಿ ದೊರೆಯುತ್ತದೆ. ಇದರ ಮುಖಾಂತರ ನೀವು ಅರಮನೆಯ ಒಳಗಿನ ಕೊಠಡಿ ಹಾಗೂ ವಸ್ತುಗಳ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬಹುದು. ಈ ಕಟ್ಟಡ ನಿರ್ಮಾಣದ ಹಿಂದಿನ ಉದ್ದೇಶವು ಇದನ್ನು ಇಂಗ್ಲೆಂಡಿನ ವಿಂಡ್ಸರ್ ಕ್ಯಾಸಲ್ನ ಹಾಗೆ ನಿರ್ಮಿಸಬೇಕೆಂದಿದ್ದು, ಇದರ ಕಾಮಗಾರಿಯು 1862ರಲ್ಲಿ ಡೇವ್ ಗ್ಯಾರೆಟ್ ಅವರಿಂದ ಪ್ರಾರಂಭವಾಯಿತು. ನಂತರ 1884ರಲ್ಲಿ ಒಡೆಯರ್ ರಾಜವಂಶಸ್ಥರಾದ ಚಾಮರಾಜ ಒಡೆಯರ್ ಅವರಿಂದ ಇದು ಖರೀದಿಸಲ್ಪಟ್ಟಿತು. ಒಂದು ಕಾಲದಲ್ಲಿ ಮೈಸೂರು ಮಹಾರಾಜರ ನೆಚ್ಚಿನ ಬೇಸಿಗೆ ಮನೆಯಾಗಿದ್ದ ಬೆಂಗಳೂರು ಅರಮನೆ ಇಂದು ಅನೇಕ ಚಲನಚಿತ್ರ ಧಾರಾವಾಹಿಗಳಲ್ಲಿ ಹಾಗೂ ಅದ್ದೂರಿ ಮದುವೆಗಳನ್ನೂ ಇಲ್ಲಿ ಕಾಣಬಹುದು. ಇಂದು ಬೆಂಗಳೂರು ಅರಮನೆಯು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿ ಉಳಿದಿದೆ. ಅರಮನೆಯ ಒಳಗೆ ಮರದ ಕೆತ್ತನೆಗಳು, ವರ್ಣಚಿತ್ರಗಳು, ಮರದ ಫ್ಯಾನ್ ಮತ್ತು ಆಮದು ಮಾಡಿದ ಕಲಾಕೃತಿಗಳನ್ನು ಕಾಣಬಹುದು. ಅರಮನೆಯ ಹೊರಗಿನ ಗೋಡೆಯ ಮೇಲೆ ಹಬ್ಬಿರುವ ಹಸಿರು ಬಳ್ಳಿಗಳು ಅರಮನೆಯ ಸೊಬಗನ್ನು ಇನ್ನಷ್ಟು ಕಂಗೊಳಿಸುವಂತೆ ಮಾಡಿದೆ. ಬನ್ನಿ, ಅರಮನೆಯ ಈ ಸುಂದರ ಕಿರುಚಿತ್ರವನ್ನು ವೀಕ್ಷಿಸೋಣ.